ಸಿನಿಮಾ ರಂಗದಲ್ಲಿ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಎನ್ನ ತಂಗಡಿ ಸಿನಿಮಾ ಬಿಡುಗಡೆಯಾಗಿ 50 ವರ್ಷ ಪೂರೈಸುತ್ತದೆ. 50 ವರ್ಷದ ಬಳಿಕ ಗಿರ್ಗಿಟ್ ಖ್ಯಾತಿಯ ರೂಪೇಶ್ ಶೆಟ್ಟಿ ತಂಡದ ಗಮ್ಚಾಲ್ ಸಿನಿಮಾ ತೆರೆ ಕಾಣುತ್ತದೆ. 115ನೇ ಸಿನಿಮಾ ಆಗಿ ಗಮ್ಚಾಲ್ ಫೆಬ್ರವರಿ 19ರಂದು ರಿಲೀಸ್ ಆಗಲಿದ್ದು ಸಿನಿ ಪ್ರೇಕ್ಷಕರು ಕುತೂಹಲದಿಂದ ಕಾಯುತ್ತಿದ್ದಾರೆ. ಸರಿಸುಮಾರು 50 ವರ್ಷಗಳ ಹಿಂದೆ ಫೆಬ್ರವರಿ 19, 1971ರಲ್ಲಿ ಎಸ್.ಆರ್. ರಾಜನ್ ನಿರ್ದೇಶನದಲ್ಲಿ ತಯಾರಾದ ಎನ್ನ ತಂಗಡಿ ಕಪ್ಪು ಬಿಳುಪು ಸಿನಿಮಾ ತುಳುವಿನಲ್ಲಿ ತೆರೆಕಂಡ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. 50 ವರ್ಷಗಳ ಅವಧಿಯಲ್ಲಿ ತುಳುವಿನಲ್ಲಿ ಸುಮಾರು 130ಕ್ಕೂ ಹೆಚ್ಚು ಸಿನಿಮಾಗಳ ಚಿತ್ರೀಕರಣವಾಗಿದೆ. ಆದರೆ ತೆರೆಗೆ ಬಂದಿದ್ದು 114 ಸಿನಿಮಾಗಳು ಮಾತ್ರ. 1971ರ ಫೆಬ್ರವರಿ 19ರಂದು ತುಳುವಿನಲ್ಲಿ ತೆರೆಕಂಡ ಎನ್ನ ತಂಗಡಿ ಸಿನಿಮಾ ಡಾಲಿ ಫಿಲ್ಮ್ಸ್ ಲಾಂಛನದಲ್ಲಿ ತಯಾರಾಗಿತ್ತು. ಇದೀಗ ಫೆಬ್ರವರಿ 19, 2021ರಂದು ಗಿರ್ಗಿಟ್ ಸಿನಿಮಾ ಖ್ಯಾತಿಯ ರೂಪೇಶ್ ಶೆಟ್ಟಿ ಅಭಿನಯದ ಬಹು ನಿರೀಕ್ಷಿತ ತುಳು ಸಿನಿಮಾ ಗಮ್ಚಾಲ್ ಫೆಬ್ರವರಿ 19ರಂದು ಕರಾವಳಿಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. I am Detective Boj. We are Detective Arboj. Dish out. ಗಮ್ಚಾಲ್ ಸಿನಿಮಾವನ್ನ RS ಫಿಲ್ಮ್ಸ್, ಶೂಲಿನ್ ಫಿಲ್ಮ್ಸ್ ಹಾಗೂ ಮೊಗರೋಡಿ ಪ್ರೊಡಕ್ಷನ್ಸ್ ಅವರ ಬ್ಯಾನರ್ನಡಿಯಲ್ಲಿ ನಿರ್ಮಿಸಲಾಗಿದ್ದು, ನವೀನ್ ಶೆಟ್ಟಿ ಹಾಗೂ ಸುಮನ್ ಸುವರ್ಣ ಆಕ್ಷನ್ ಕಟ್ ಹೇಳಿದ್ದಾರೆ. ಈ ಚಿತ್ರದಲ್ಲಿ ಜನಪ್ರಿಯ ಕೋಸ್ಟಲ್ ವುಡ್ನ ಹಿರಿಯ ಕಲಾವಿದರಾದ ನವೀನ್ ಡಿ ಪಡೀಲ್, ಭೋಜರಾಜ್ ವಾಮಂಜೂರು, ಅರವಿಂದ್ ಬೋಳಾರ್, ಪ್ರಸನ್ನ ಶೆಟ್ಟಿ ಬೈಲೂರು, ಸಂದೀಪ್ ಶೆಟ್ಟಿ, ಕರಿಷ್ಮಾ ಮತ್ತು ಇತರ ಕಲಾವಿದರು ನಟಿಸಿದ್ದಾರೆ. ಅಣ್ಣ ನಕ್ಲೆ, ಅಕ್ಕ ನಕ್ಲೆ, ಆಂಟಿ ನಕ್ಲೆ, ಅಂಕಲ್ ನಕ್ಲೆ ವರ ಪಾಯಿಂಟಿಗೆ ಬಲ್ಲಣ್ಣ. ಸಾರಿ ಕುಸಲ್ ದರಸೆ ಪಡಿಲ್ಲರು ತೆಲಿಪಾಯರ ರೆಡ್ಯುಲ್ಲರು ಆಮೈಟ್ ಬೋಳಾರು ಈಮೈಟ್ ವಾಮಂಜೂರು ಮೊಗಲಿತ್ತರ್ನ ಆವಂದು ತತ್ತದಿಲ್ಲ ಬೋರ್ರು ಅಂಚಿಡುಲ್ಲರು ಸಂದೀಪರು ಇಂಚಿಡುಲ್ಲರು ಪ್ರಸನ್ನರು ನಡುಟುಲ್ಲರು ಉಮೇಶ್ ಮಿಜಾರು ಮಕ್ಕಳು ಮಾತ ಒಟ್ಟು ಗಿತ್ತರ್ನ ಉಪ್ಪುಂಡು ಗಮ್ಜಾಲದ ಸೌಂಡ್ ಜೋರು ಗಿರ್ಗಿಟ್ ಐವಕ್ಕ ಮಕ್ಕಳನ್ನ ಸರ್ಕಸ್ಗೆ ಆಂಡ ಕೊರೋನಾದ ಹತ್ರ ಬರೋಂದುಪ್ಪು ನಾವು ನಡುಟು ಗಮ್ಜಾಲ್ಗೆ. ಈ ಚಿತ್ರಕ್ಕೆ ಕತೆ ಮತ್ತು ಚಿತ್ರಕಥೆಯನ್ನ ಖ್ಯಾತ ನಟ ನಿರ್ದೇಶಕ ರೂಪೇಶ್ ಶೆಟ್ಟಿ ಬರೆದಿದ್ದಾರೆ. ಲಾಕ್ಡೌನ್ ಅವಧಿಯಲ್ಲಿ ತಯಾರಾದ ಗಮ್ಚಾಲ್ ಸಿನಿಮಾ 2 ಚಲನಚಿತ್ರಗಳ ಪ್ಯಾಕೇಜ್ ಎಂಬ ಟ್ಯಾಗ್ ಲೈನ್ ಹೊಂದಿರುವುದು ತುಳು ಚಿತ್ರ ಪ್ರೇಮಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ. బతుకుడొంబరాట పూల కట్టొడన్న సారగోల ఉద్ద ఉండు ఆశ జాబీల పప్పునాయ పన్నడు బుట్ల పెప్పునాయందెండ్ర బుట్ల నిన్న బట్టలేత నీ బుల్ల ఆసిగేట మల్లకారు ఓవరాజు కారు బారు ఆపుడంత మైనిలికే సాల ఎల్లదాద ఏద కొత్తు సైతి బొక్క పోడ సొత్తు ఇనిద లైఫ్ జాలి మల్పు పోల ಆಂಡ ಮಲ್ಪು ಪಕಾರ ಕಮ್ಮಿ ಮಲ್ಪು ಹಾಂಕಾರ ದಂಡ ಪಿಂಡ ಭೂಮಿಗೆ ಭಾರ ಪಂದರ ಕುಲು ತಾಜ್ ಮಹಲ್ ಉಪ್ಪು ನಕಲು ಓಡುದಿಲ್ಲ ಇಂಚಿ ನಕಲು ನೀತಿಲ್ಲ ದೂರ. ತುಳುನಾಡಿನಲ್ಲಿ ಹೊಸ ಭಾಷ್ಯ ಬರೆಯಲು ಸಿದ್ಧಗೊಂಡಿದೆ ಗಮ್ಚಾಲ್. ಫೆಬ್ರವರಿ 8ರಂದು ಸಹ್ಯಾದ್ರಿ ಕಾಲೇಜಿನಲ್ಲಿ ಟ್ರೈಲರ್ ಬಿಡುಗಡೆಯಾಗಲಿದೆ. ಫೆಬ್ರವರಿ 19ರಂದು ಕರಾವಳಿಯಾದ್ಯಂತ ಗಮ್ಚಾಲ್ ತುಳು ಸಿನಿಮಾ ಬಿಡುಗಡೆಯಾಗಲಿದೆ. 1 ವರ್ಷದ ಸುದೀರ್ಘ ವಿರಾಮದ ಬಳಿಕ ಬಿಡುಗಡೆಯಾಗಲಿರುವ ಮೊದಲ ತುಳು ಸಿನಿಮಾ ಇದಾಗಿದೆ. ಈ ಕಾರಣಕ್ಕೆ ಕರಾವಳಿಯ ಬಹು ನಿರೀಕ್ಷಿತ ತುಳು ಸಿನಿಮಾವನ್ನ ಅದ್ದೂರಿಯಾಗಿ ತೆರೆಗೆ ತರಲು ಚಿತ್ರತಂಡ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಗಮ್ಚಾಲ್ ಸಿನಿಮಾದ ಮೂಲಕ ತುಳುನಾಡಿನ ಥಿಯೇಟರ್ಗಳಲ್ಲಿ ಚಟುವಟಿಕೆಗಳು ಗರಿಗೆದರಲಿದೆ. ತುಳು ಚಿತ್ರರಂಗದಲ್ಲಿ ಹೊಸ ಭಾಷ್ಯ ಬರೆದ ಗಿರ್ಗಿಟ್ ಸಿನಿಮಾದ ಹೀರೋ ರೂಪೇಶ್ ಶೆಟ್ಟಿ ಅವರ ಈ ಚಿತ್ರಕಥೆಗೆ ಪ್ರಸನ್ನ ಶೆಟ್ಟಿ ಸಂಭಾಷಣೆಯನ್ನ ಬರೆದಿದ್ದಾರೆ. ಗಮ್ಚಾಲ್ ಚಿತ್ರದಲ್ಲೂ ರೂಪೇಶ್ ಶೆಟ್ಟಿ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ. ಇದೀಗ ಸುದೀರ್ಘ ದಿನಗಳ ಕಾಲ ಮಂಕಾಗಿದ್ದ ತುಳುನಾಡಿನಲ್ಲಿ ಫೆಬ್ರವರಿ 19ರಂದು ಗಮ್ಚಾಲ್ ತುಳು ಸಿನಿಮಾ ಬಿಡುಗಡೆಯಾಗಲಿದ್ದು ತುಳು ಚಿತ್ರ ಪ್ರೇಮಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ. ಒಂಜಿ ಟಿಕೆಟ್ಗೆ 2 ಮೂವಿಗೆ ಹೊಸ ಕಾನ್ಸೆಪ್ಟ್ಗೆ ಆಂಡ ನಿಕ್ಲು ಥಿಯೇಟರ್ ಡೇ ಪೋದು ತೂ ಒಡುಗೆ ಮಾಸ್ಕ್ ಪಾಡೊನ್ಲೆ ಒಂಚೂರು ದೂರ ಉಂತೊನ್ಲೆ ಥಿಯೇಟರ್ ಪಿಕ್ಚರ್ ತುಯರ ರೆಡಿ ಅಲ್ಲೇ ಅಣ್ಣ. ಓಕೆ ಅದೇ ಸರಿ ಅಂಡೆ. ಓಕೆ ಅತ್ಯಣ್ಣ ಪಿಕ್ಚರ್ ತುಯರ ಜನ ಬರುವಿರದೆ ಬರುವೇರಪ್ಪ ತುಳು ಪಿಕ್ಚರ್ ಬಿಡ್ದು ಮಾಡ್ಬೇರಾ.
ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.